ಹಾಯ್ ಫ್ರೆಂಡ್ಸ್, ನಾನು ಮೀಶೋಯಿಂದ ಒಂದು ರೀತಾ ಆಮ್ಲ ಶೀಗೆಕಾಯಿ ಈಚ್ 100 ಗ್ರಾಮ್ನ 2 ಕ್ವಾಂಟಿಟಿ ಆರ್ಡರ್ ಮಾಡಿದ್ದೆ. ನಿನ್ನೆ ಬಂದಿದೆ. ಸೊ ಇದು ಕವರ್ ಬಿಚ್ಚಿದ್ದೀನಿ. ಅದೆಲ್ಲನೂ ಸಪ್ರೇಟ್ ಮಾಡಬೇಕು. ಏನಕ್ಕಪ್ಪ ಇಷ್ಟೊಂದು ತರಿಸಿದ್ದೀನಿ ಅಂತ, ನಾನು ಹೋಮ್ಮೇಡ್ ಶಾಂಪೂ ಯೂಸ್ ಮಾಡ್ತೀನಿ. ಶಾಂಪೂ ಖಾಲಿ ಆಗಿದೆ, ಸೊ ಪ್ರಿಪೇರ್ ಮಾಡೋಕ್ಕೋಸ್ಕರ ತರಿಸಿದ್ದೀನಿ. ಶಾಂಪೂ ಪ್ರಿಪೇರ್ ಮಾಡಬೇಕು. ಇವತ್ತೊಂದು ದಿನ ಇದನ್ನು ಒಣಗಿಸ್ತೀನಿ. ಎಲ್ಲ ಒಣಗಿಸ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಪೌಡ್ರ್ ಮಾಡ್ಕೋತೀನಿ. ನಾಳೆ ನಿಮಗೆ ಹೇಗೆ ಶಾಂಪೂ ಮಾಡೋದು ಅಂತ ತೋರಿಸ್ತೀನಿ. ಇದು ರೀತಾ ಇದೆ. ಇದು ಆಮ್ಲ. ಇದು ರೀತಾ. ಮೀಶೋಯಿಂದ ಆರ್ಡರ್ ಮಾಡಿದ್ದು. ಲಿಂಕ್ ಬೇಕು ಅಂದರೆ ಕಳಿಸ್ತೀನಿ. ಇದು ರೀತಾ. ಇದೆರಡು ಆಮ್ಲ, ಇದೆರಡು ರೀತಾ ಶೀಗೆಕಾಯಿ. ಅದು ಬೀಜ ತಕ್ಕೋಬೇಕು. ಅದಕ್ಕೆ ನಾನು ಕುಟ್ಬಿಟ್ಟು ತಕ್ಕೋತಾ ಇದ್ದೀನಿ. ಇಲ್ಲ ಪೌಡ್ರ್ ಮಾಡೋದಕ್ಕಾಗೋದಿಲ್ಲ ಇದನ್ನು. ಸೊ ಈ ರೀತಿ ಜಜ್ಜಿದಾಗ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಬೀಜ ಬರುತ್ತೆ. ಇದನ್ನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೇನೆ. ಇಲ್ಲಿ ಶೀಗೆಕಾಯಿ ಮತ್ತು ಆಮ್ಲ ತೆಗೆದಿಟ್ಟಿದ್ದೀನಿ. ಇಷ್ಟು ಬೀಜ ತೆಗಿಬೇಕು. ಇನ್ನೊಂದು ಪ್ಯಾಕೆಟ್ ಇದೆ, ತೆಗಿತಾ ಇದ್ದೀನಿ. ಹಾಯ್ ಎವ್ರಿವನ್, ನಾನು ಹೋಮ್ಮೇಡ್ ಶಾಂಪೂ ಮಾಡೋದಕ್ಕೆ ಮೀಶೋ ಆ್ಯಪಿಂದ ಶೀಗೆಕಾಯಿ, ಆಮ್ಲ ಮತ್ತು ರೀತಾನ ತರಿಸಿದೆ. ರೀತಾನ ಜಜ್ಜಿಬಿಟ್ಟು ಬೀಜ ತೆಗೆದಿಟ್ಕೊಂಡಿದ್ದೀನಿ. ನಂದು ಹಾನೆಸ್ಟ್ ರಿವ್ಯೂ ಪ್ರಾಡಕ್ಟ್ ಬಗ್ಗೆ. ಆಮ್ಲ ಅರಿಶಿನ ಹಾಕಿಬಿಟ್ಟು ಒಣಗಿಸಿದ್ದಾರೆ. ಓಕೆ, ಆಮ್ಲ ಚೆನ್ನಾಗಿದೆ ಕ್ವಾಲಿಟಿ. ಶೀಗೆಕಾಯಿದು ಕ್ವಾಲಿಟಿ ಚೆನ್ನಾಗಿದೆ. ನಾನು ಇವತ್ತೊಂದು ದಿನ ಇದನ್ನು ಸಂಜೆವರೆಗೂ ಒಣಗಿಸ್ತೀನಿ. ಆಮೇಲೆ ಪೌಡರ್ ಮಾಡ್ತೀನಿ. ಶಾಂಪೂಗೋಸ್ಕರ ಇನ್ನೊಂದು ವೀಡಿಯೋ ಮಾಡ್ತೀನಿ. ನನಗೆ ತುಂಬ ಬೇಜಾರಾಗಿದ್ದು ಶೀಗೆಕಾಯಿ ಬಗ್ಗೆ. ತುಂಬ ಹುಳುಗಳು ತಿಂದಿತ್ತು, ಆಮೇಲೆ ತುಂಬ ಹಾಳಾಗಿರೋದಿತ್ತು. ಸೊ ತುಂಬಾ ತೆಗ್ದಿದ್ದೀನಿ ಗಲೀಜು ಹುಳುಗಳನ್ನ. ಇದರಿಂದ ಇದನ್ನು ಒಣಗಿಸ್ತೀನಿ ಇವತ್ತು ಒಣಗಿಸ್ಬಿಟ್ಟು ಸಂಜೆ ಪೌಡರ್ ಮಾಡಿ ನಾಳೆ ನಿಮಗೆ ಶಾಂಪೂ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓವರಾಲ್ ಹೇಳಬೇಕಂದ್ರೆ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಇದು ರೀತಾ ಒಂದು ಬಿಟ್ಟರೆ ಇವೆರಡರದ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ನಾನು ಖುಷಿಯಾಗಿದ್ದೀನಿ. ನಿಮಗೆ ಈ ಪ್ರಾಡಕ್ಟ್ ತರಿಸ್ಕೋಬೇಕು ಹೋಮ್ಮೇಡ್ ಶಾಂಪೂ ಮಾಡೋದಕ್ಕೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿಂದ ನೀವು ಬೈ ಮಾಡ್ಬೋದು. ಈ ಪ್ರಾಡಕ್ಟ್ಗೆ ಔಟ್ ಆಫ್ 5 ನಾನು 3 ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ರೀತಾ ನನಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ. ಸೊ ಇವತ್ತು ಇದನ್ನು ಇಲ್ಲೇ ಮನೆಯಲ್ಲಿ ಇದು ಮೆಟ್ಲ ಮೇಲೆ ಇಟ್ಟು ಒಣಗಿಸ್ತೀನಿ. ಒಣಗಿಸ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಪುಡಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಹೋಮ್ಮೇಡ್ ಶಾಂಪೂ ಮಾಡಬೇಕು. ನಿಮಗಿದೆಲ್ಲ ಮೋರ್ ಅಥವಾ ಸ್ಮಾರ್ಟ್, ರಿಲಯನ್ಸ್ ಸ್ಮಾರ್ಟಲ್ಲೆಲ್ಲ ಸಿಗಲಿಲ್ಲ ಅಕಸ್ಮಾತ್ ಅಂದರೆ ಆನ್ಲೈನಿಂದ ತರಿಸ್ಕೋಬೋದು. ಈ ಹೋಮ್ಮೇಡ್ ಶಾಂಪೂ ಮಾಡ್ಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ಪ್ಯಾರಾಬೆನ್ ಫ್ರೀ, ಸಲ್ಫೇಟ್ ಫ್ರೀ ಇರುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮತ್ತೇನು ಹಾರ್ಮ್ಫುಲ್ ಇರೋದಿಲ್ಲ. ಮೇನ್ಲಿ ಕೂದಲನ್ನ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮಗೇನೇ ಡಿಸೀಸ್ ಇದ್ದರೂ ಅದು ಫಸ್ಟ್ ಗೊತ್ತಾಗೋದು ನಮ್ಮ ಸ್ಕಿನ್ ಮತ್ತು ಹೇರಲ್ಲೇ.
ಸೊ ಕೂದಲು ಉದುರ್ತಾ ಇದೆ ಅಂದರೆ ನೀವು ಫಸ್ಟ್ ನಿಮ್ಮ ಡಯಟ್ನ ಚೇಂಜ್ ಮಾಡಿ. ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ, ನಾನ್ ವೆಜ್ ಕಡಿಮೆ ಮಾಡಿ, ಪಿಜ್ಜಾ ಬರ್ಗರ್ ಕಡಿಮೆ ಮಾಡಿ. ಬಿಕಾಸ್ ದೋಸ್ ಫುಡ್ಸ್ ಆರ್ ನಾನ್ ಡೈಜೆಸ್ಟಿವ್, ಬೇಗ ಡೈಜೆಸ್ಟಿವ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅದನ್ನು ಜಾಸ್ತಿ ತೊಗೊಳ್ಳಿ. ಮತ್ತು ನಿಮ್ಮ ಬಾಡಿನ ಆಗಾಗ ಡಿಟಾಕ್ಸ್ ಮಾಡ್ಕೋತೀರಿ. ಡಿಟಾಕ್ಸ್ ಪ್ರೊಸೀಜರ್ಗೆ ನೀವು ಜ್ಯೂಸು ತೊಗೋಬಹುದು. ಅಂದರೆ ಲೈಕ್ ಬೂದುಗುಂಬಳಕಾಯಿದು ಜ್ಯೂಸು, ಅದು ಸ್ಪಾಂಜಿ ಟೈಪ್ ವರ್ಕ್ ಆಗುತ್ತೆ ಇಂಟೆಸ್ಟೈನಲ್ಲಿ, ನಿಮ್ಮ ಗಲೀಜೆಲ್ಲ ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಬೆಸ್ಟ್ ಅಂದರೆ ಕೊಕೊನಟ್ ವಾಟರ್. ಅದನ್ನು ನೆಕ್ಸ್ಟ್ ಬೆಸ್ಟ್ ಅದು ಕೊಕೊನಟ್ ವಾಟರು ನಿಮಗೆ ಸಿಗಲಿಲ್ಲ, ಅಕಸ್ಮಾತ್ ಮಾರ್ನಿಂಗ್ ಬೇಗ ಕುಡಿಯೋದಕ್ಕಂದರೆ ನೀವು ಯಾವುದೇ ವೆಜಿಟೇಬಲ್ ಜ್ಯೂಸ್ ಲೈಕ್ ಕ್ಯಾರೆಟ್, ಟೊಮ್ಯಾಟೊ, ಯಾವುದೇ ರೀತಿ ಲೆಮನ್, ಯಾವುದೇ ರೀತಿ ವೆಜಿಟೇಬಲ್ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಅಂದರೆ ತುಂಬ ದಿವಸದಿಂದ ನಮಗೆ ಮೋಷನ್ ಹೋಗಲ್ಲ, 2 ಡೇಸಿಗೊಮ್ಮೆ ಹಾಗೆ ಅಂದರೆ ನೀವು ಇನಿಮಾನ 21 ಡೇಸಿಗೆ ಟ್ರೈ ಮಾಡ್ಬೋದು. ಮಾರ್ನಿಂಗ್ ಎದ್ದ ತಕ್ಷಣ ಇನಿಮಾ ಟ್ರೈ ಮಾಡಿ. ಬಿಕಾಸ್ ಇನಿಮಾ ಟ್ರೈ ಮಾಡೋದ್ರಿಂದ ತುಂಬಾ ಬೇಗ ಬಾಡಿ ಡಿಟಾಕ್ಸ್ ಆಗುತ್ತೆ. ಹೆಲ್ತಿ ಡಯಟು, ಡಿಟಾಕ್ಸಿಂದ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ನಮ್ಮ ಇಂಟೆಸ್ಟೈನ್ ಆ್ಯಂಡ್ ನಮ್ಮ ಸ್ಟಮಕ್ ಎಷ್ಟು ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಹೆಲ್ದಿಯಾಗಿರ್ತೀವಿ ನಾವು. ಸೊ ಹೇರ್ ಬಗ್ಗೆ ಹೇಳ್ತಾ ಪ್ರಾಡಕ್ಟ್ ರಿವ್ಯೂನು ಹೇಳಿದ್ದೀನಿ. ಸೊ ಶಾಂಪೂನ ನಾಳೆ ತಯಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ.